ನಮಗೆ ನಮ್ಮ ತುಳುವಪ್ಪೆ ನಮ್ಮ ಹೆತ್ತ ತಾಯಿಗಿಂತಲೂ ಮೇಲು. ನಮಗೆ ನಮ್ಮ ತುಳು ಭಾಷೆ ಮತ್ತು ತುಳು ನೆಲದ ಮೇಲೆ ಅಪಾರವಾದ ಗೌರವವಿದೆ. ಯಾವುದೇ ಅರ್ಜಿ ಹಾಕದೆ ನನಗೆ ತುಳು ಅಪ್ಪೆಯ ಸೇವೆ ಮಾಡುವ ಅವಕಾಶ ಒಲಿದು ಬಂದಿದೆ ಎಂದು ತುಳು ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷರಾದ ತುಳುವಬುಳ್ಳಿ ದಯಾನಂದ ಕತ್ತಲ್ಸರ್ ಹೇಳಿದರು. ಇವರು ವಿ4 ನ್ಯೂಸ್ ಜೊತೆ ಮಾತನಾಡಿ, ನಾನು ನಂಬಿಕೊಂಡು ಬಂದಿರುವ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ನನಗೆ ತುಳು ಭಾಷೆಯ ಸೇವೆ ಮಾಡುವ ಅವಕಾಶವನ್ನ ನೀಡಿದ್ದಾರೆ. ಇವರಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಎಲ್ಲ ಹಿರಿಯರು ಭಾಷೆಯನ್ನ ಉಳಿಸಿ ಬೆಳೆಸುವ ಕಾರ್ಯ ಮಾಡಿದ್ದಾರೆ. ಈ ಹಿಂದೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತೇನೆ. ತುಳು ಭವನ ನಿರ್ಮಾಣ, ತುಳು ಮ್ಯೂಸಿಯಂ ನಿರ್ಮಾಣ ಕಾರ್ಯವನ್ನ ಆದಷ್ಟು ಬೇಗ ಮಾಡುವಲ್ಲಿ ಶ್ರಮಿಸುತ್ತೇನೆ. ತುಳು ಲಿಪಿಯನ್ನು ಕೂಡ ಅನುಷ್ಠಾನಕ್ಕೆ ತರ್ತೇನೆ. ನನ್ನ ಆಯ್ಕೆ ಪರಿಶಿಷ್ಟ ಜಾತಿಯ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ನೀಡಿದ ಗೌರವ. ನಾನು ಅಧ್ಯಕ್ಷನಲ್ಲ, ತುಳು ಅಪ್ಪೆಯ ಸೇವಕ. ಸರ್ವ ಜಾತಿ ಸರ್ವಧರ್ಮ ನಾವು ಒಟ್ಟಾಗಿ ಕೆಲಸ ಮಾಡೋಣ. ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸುವಲ್ಲಿ ಶ್ರಮಿಸೋಣ ಎಂದರು. ಯಾನ ನಮ್ಮೊಂದು ಬತ್ತಿನಂಚಿತ್ತನ ಎನ್ನ ಧರ್ಮದೈವ ಅಣ್ಣಪ್ಪಂಜುಲಿ ಕಿನ್ನೆಮ ಜಲ್ದ ಒರಿಬೆಮ್ಮೆರ ಮೂರಲು ಹಾಕಲು ಒರಿವುಳ್ಳಾಯ ಧರ್ಮದೈವ ಐವೇರು ಸತ್ಯಳು ಅಂಚಿನ ಅಸಂಖ್ಯ ಎನ್ನ ಅಭಿಮಾನಿ ಬಂದಳು. ಎನ್ನ ಮೋಕೆದ ಅಪ್ಪೆ ಎನ್ನ ಅಣ್ಣೆ ಎನ್ನ ಇಡೀ ಸಂಸಾರದ ಆಕಲನ ಪ್ರೀತಿದ ಮಿತ್ತು ಎಂಗೆ ತಿಕ್ಕಿನಂಚಿತ್ತಿನ ಎನ್ನ ಭಾಗ್ಯ ಅಂದ ಏನು ನನ್ಬೆ ಯಾನು ಒಂಜಿ ಅಕಾಡೆಮಿದ ಅಧ್ಯಕ್ಷ ಅದು ಇನ್ನು ಯಾನು ದಾದ ಯಾನು ನನ್ನ ದುಂಬದ ದಿನೋಕ್ಲಿಡ ಮಲ್ಪೊಡು ಪಣಪನ ನಿಖಲ್ನ ಪ್ರಶ್ನೆಗೆ ಯಾನು ಪನ್ಪಿಂದ ಅದಕ್ಕೆಂಡ ನೇರ್ದುಂಬದ ಹಿರಿಯರ್ ನಕಲು ಮಸ್ತು ಜನ ಅಧ್ಯಕ್ಷರಾದಿರು. ಬಿ ಎ ವಿವೇಕ ರೇಖಲಿಡ್ದು ಬತ್ತನಂಚಿತ್ತಿನ ಮುರಣಿದ ಅಧ್ಯಕ್ಷರ ವರೆ ಮುಟ್ಟೋಗಲ್ಲ ಭಾರಿ ಎಡೆಡ್ಡೆ ಕೆಲಸಲೇನು ಮಾಡ್ತಿದ್ದಾರೆ. ಇನ್ನು ಭಾರಿ ವಿಶೇಷವಾಗಿ ನಂಚಿತ್ತಿನ ಸೀತಾರಾಮ್ ಕುಲಾಲ್ರನ ಕಾಲುಡು ಒಂಜಿ ಭೂಮಿ ತಿಕ್ಕದು ನಂಗಿತ್ತ ತುಳು ಭವನ ಕಟ್ಟಡ ನಿರ್ಮಾಣ ಆತಂಡು ಐಕ ಸಾಧಾರಣ ಒಂಜಿ 3 ಕೋಟಿದ ಖರ್ಚಿದ ತುಳು ಮ್ಯೂಸಿಯಂ ಆವಡು ಅಡೆ ಬತ್ತಿನಂಚಿತ್ತಿನ ತುಳುವೇರು ತುಳುನಾಡದ ಮಾತ ಪೊಲ ಬಲ್ತ ತಿರ್ತೂದು ಪಿದೈ ಪೋಪಿನಲ್ ಕಾವಡು ಒಂದು ನೇರ್ದುಂಬದ ಅಧ್ಯಕ್ಷರ ನಕಲ್ನ ಒಂಜಿ ಆಸೆ ಅವೇನು ಆಕಲ್ನ ದುಂಬು ಎಂಚಿನ ಎಡ್ಡೆ ನಿರ್ಣಯ ತೊಂದರೆ ಅವೇನು ಪರಿಪೂರ್ಣ ಮಲ್ಪನಂಚಿತ್ತಿನ ಜವಾಬ್ದಾರಿ.